ಜಡ್ಡು ಆಯುರ್ವೇದ ಜೊತೆಗೆ ಹೇಳುವುದಾದರೆ ಒಂದು 6-7 ತಲೆಮಾರುಗಳಿಂದ ನಾವು ವೈದ್ಯರಾಗಿ ಇರುವಂಥವರು. ನನ್ನ ತಂದೆಯವರ ಅವರ ಅಜ್ಜ ಅದೇ ಥರ ವೈದ್ಯ ವೃತ್ತಿಯನ್ನು ಮಾಡ್ತಾ ಬಂದಿದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ನಾನು ಈಗಷ್ಟೇ MDಯನ್ನು ಮುಗಿಸಿಕೊಂಡು ಇಲ್ಲಿ ಹೊಸ ಕ್ಲಿನಿಕ್ಕನ್ನು ಆರಂಭ ಮಾಡುವಂತಹ ಉದ್ದೇಶದಿಂದ ಇವತ್ತು ಗಣಹೋಮ ಉದ್ಘಾಟನಾ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದೆ. ಜಡ್ಡು ಆಯುರ್ವೇದ ಇದರ ಸಂಸ್ಥೆಯನ್ನು ನನ್ನ ಮಗ ಡಾಕ್ಟರ್ ಆತ್ರೇಯ ನಾರಾಯಣ ಭಟ್ಟ ಅವರ ನೇತೃತ್ವದಲ್ಲಿ ಈ ದಿವಸ ಶುಭಾರಂಭಿಸುವುದಾಗಿದ್ದೇವೆ. ಈ ಸಂದರ್ಭದಲ್ಲಿ ಈ ಉತ್ತರಾಯಣ ಕಾಲದ ಪರ್ವ ಶುಭ ದಿನದಂದು ನಾವು ಇಲ್ಲಿ ಧನ್ವಂತರಿ ದೇವರನ್ನು ಸ್ಮರಿಸುತ್ತಾ ನಮ್ಮ ಕುಲಗುರು ದೇವತೆಯಾದಂತಹ ಬುದ್ಧ ಪರಮೇಶ್ವರಿಯನ್ನು ಸಹ ಸ್ಮರಿಸುತ್ತಾ ಈ ದಿವಸ ಮಹಾಗಣಪತಿಯನ್ನು ಆರಾಧಿಸಿ ಆತನನ್ನು ಭಕ್ತಿಯಿಂದ ಗಣಪತಿ ಭವನದಿಂದ ಆರಾಧಿಸಿ ಇದೀಗ ಹಿರಿಯರು ಅಲ್ಲದೆ ಈ ಕ್ಷೇತ್ರದ ಪ್ರಧಾನ ದೇವತೆಯಾದಂತಹ ಮಹಾಲಿಂಗೇಶ್ವರನ ದೇವಸ್ಥಾನದ ಸನ್ನಿಧಾನವನ್ನು ನಡೆಸಿಕೊಂಡು ಬರುತ್ತಾ ಇರುವಂತಹ ಮಾನ್ಯ ಅಂಜಿ ಗುಡ್ಡೆ ಈಶ್ವರ ಭಟ್ಟ ಅವರೇ, ಅಲ್ಲದೆ ಖ್ಯಾತ ವೈದ್ಯರಾಗಿರುವಂತಹ ನನ್ನ ಸ್ನೇಹಿತರು ಆಗಿರುವಂತಹ ಡಾಕ್ಟರ್ ರವಿಶಂಕರ್ ಪೆಗವಾಜಿಯವರೇ, ಅಲ್ಲದೆ ಇಲ್ಲಿ ಬಂದಿರುವಂತಹ ಖ್ಯಾತ ಸಂಶೋಧಕರಾಗಿರುವಂತಹ ಕೊಟ್ಟೆಕೋಡಿ ಕೇಶವ ಪ್ರಸಾದ್ ಅವರೇ, ಹಿರಿಯ ಪತ್ರಕರ್ತರಾದಂತಹ ಶಂಕರ್ ಸಾರಡ್ಕ ಅವರೇ, ಹಾಗೂ ಎಲ್ಲ ಗಣ್ಯರೇ, ಹಾಗೂ ಇಲ್ಲಿರುವಂತಹ ನನ್ನ ಪಿಡಪುರೋಹಿತರಾದಂತಹ ಮನೆ ಕೇಶವ ಪ್ರಸಾದ್, ಕೃಷ್ಣ ಪ್ರಸಾದ್ ಅವರೇ, ಹಾಗೂ ನನ್ನ ಮಾತಾಪಿತೃಗಳಾದಂತಹ ಜಡ್ಡು ನಾರಾಯಣ ಭಟ್ ಹಾಗೂ ಸರಸ್ವತಿ ಅಮ್ಮ ಹಾಗೂ ಎಲ್ಲ ಕುಟುಂಬದ ಹಾಗೂ ಬಂಧು ಬಳಗದವರನ್ನು ಸ್ಮರಿಸುತ್ತಾ ಈ ದಿವಸ ಶುಭಾರಂಭಗೊಂಡಿರುವಂತಹ ಈ ಚಿಕಿತ್ಸಾಲಯವು ಮುಂದಕ್ಕೂ ಸಹ ಅತ್ಯಂತ ಚೆನ್ನಾದ ರೀತಿಯಲ್ಲಿ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದು ತನ್ಮೂಲಕ ರೋಗಿಗಳ ಚಿಕಿತ್ಸೆಯ ಆದ್ಯತೆಯನ್ನು ಹೊತ್ತುಕೊಂಡು ನಮ್ಮ ಸಂಸ್ಥೆಯ 2 ಪ್ರಧಾನ ಧ್ಯೇಯವಾದಂತಹ ಸ್ವಾಸ್ಥ್ಯಂ ಅಂದರೆ ಆರೋಗ್ಯವನ್ನು ಕೊಡುವಂಥದ್ದು, ಭೇಷಜಂ ಅಂದರೆ ಚಿಕಿತ್ಸೆಯನ್ನು ಕೊಡುವಂಥದ್ದು ಎನ್ನುವಂತಹ ಉದ್ದೇಶವನ್ನು ಸಾಕಾರಗೊಳಿಸುವಲ್ಲಿ ಪ್ರಯತ್ನಶೀಲರಾಗುವಂತಹ ಮನೋಭಾವವನ್ನು ನಮ್ಮ ಮುಂದಿನ ತಲೆಮಾರಿಗೆ ಕೊಡುವಂತಾಗಲಿ. ಜೊತೆಯಲ್ಲಿ ಅವರ ಪತ್ನಿಯಾಗಿರುವಂತಹ ಪ್ರಣಮ್ಯ ಅವರು ಸಹ ಈ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದಕ್ಕೆ ಬಂದು ಅವರ ತಂದೆ ತಾಯಿಯವರ ಅಂಶವನ್ನು ಸಹ ಕೀರ್ತಿಯನ್ನು ಬೆಳಗುವಂತಹ ಸಂದರ್ಭ ಒದಗಿ ಬರಲಿ. ತನ್ಮೂಲಕ ರೋಗಿಗಳಿಗೂ ಸಹ ಪ್ರಯೋಜನವಾಗಲಿ, ಆಯುರ್ವೇದ ಕ್ಷೇತ್ರಕ್ಕೂ ಸಹ ಕೊಡುಗೆಯನ್ನು ಕೊಡುವಂತಾಗಲಿ ಎಂದು ಮನಪೂರ್ವಕವಾಗಿ ದೇವರ ಸನ್ನಿಧಾನದಲ್ಲಿ ತಮ್ಮಂತಹ ಹಿರಿಯರ ಸನ್ನಿಧಾನದಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಮಿತ್ರರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಜಡ್ಡು ಆಯುರ್ವೇದ ಕ್ಲಿನಿಕ್ಕಿನ ಇವತ್ತು ನಮ್ಮ ಪುತ್ತೂರಿನಲ್ಲಿ ಶುಭಾರಂಭಗೊಂಡಿದೆ. ಗಣಪತಿ ಭಟ್ ಮತ್ತು ಕುಟುಂಬ, ನಾರಾಯಣ ಭಟ್ ಆಗಲಿ, ಅವರ ಮಗ ಆಗಲಿ, ಇವರೆಲ್ಲರೂ ಕೂಡ ಇಲ್ಲಿ ಮಾತ್ರ ಅಲ್ಲ, ಅಳಿಕೆಯಲ್ಲಿ ವಿವಿಧ ಕಡೆಗಳಲ್ಲಿ ಈ ಕ್ಲಿನಿಕ್ಕನ್ನು ಪ್ರಾರಂಭಗೊಳಿಸಿದ್ದಾರೆ. ಆಯುರ್ವೇದ ಮದ್ದು ಇವತ್ತು ಎಷ್ಟೋ ಜನಗಳಿಗೆ ಆಯುರ್ವೇದ ಮದ್ದಿನಿಂದ ಗುಣ ಆಗಿದೆ. ಈ ಒಂದು ಕುಟುಂಬ ನನಗೆ ಕಾಣಿಸ್ತದೆ ಸಮಾಜದ ಒಂದು ಆಸ್ತಿ ಅಂತೇಳಿ ನಾನು ಹೇಳ್ತೇನೆ. ಯಾಕೆಂತ ಹೇಳಿದರೆ ಎಷ್ಟೋ ಜನ ಈಗ ಇಂಗ್ಲೀಷ್ ಮದ್ದೆಲ್ಲ ಕೊಡ್ತಾರೆ, ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತದೆ.
ಕೆಲವು ಕಡೆ ಬೇಕಾಗ್ತದೆ, ಆದರೆ ನನಗೆಲ್ಲ ಅದರ ಬಗ್ಗೆ ಹೆಚ್ಚು ಅನುಭವ ಇಲ್ಲ. ನಾನು ನಾನೊಂದು ಹೇಳುವುದೇನಂತ ಹೇಳಿದರೆ, ಮಹಾಲಿಂಗೇಶ್ವರನಿಂದ ನಂತರ ಕೈ ಮುಗಿಯುವುದು ನಾನು ವೈದ್ಯರಿಗೆ. ಯಾಕೆಂದರೆ ನೋಡಿ, ನನಗೆ ಉದಾಹರಣೆಗೆ ನಾನು ಇಲ್ಲಿ ವೈದ್ಯರಿದ್ದಾರೆ, ಅವರನ್ನೆಲ್ಲ ಖುಷಿಪಡಿಸಲಿಕ್ಕೆ ಹೇಳೋದಲ್ಲ, ನನ್ನ ಅನುಭವ ಹೇಳೋದು. ನಾನು ಒಬ್ಬ ಕೃಷಿಕ, ನನಗೆ ಒಂದು 10 ವರ್ಷದಿಂದ ಒಂದು ಕಾಯಿಲಿತ್ತು, ಎಷ್ಟೋ ಮದ್ದುಗಳನ್ನೆಲ್ಲ ಮಾಡಿದೆ, ಅದು ಕಡಿಮೆ ಆಗಲಿಲ್ಲ. ಡಾಕ್ಟರ್ ರವಿಶಂಕರ್ ಹತ್ರ ಬಂದು ಹೇಳಿದೆ, ಅವರು 10 ದಿವಸದಲ್ಲಿ ಆಯುರ್ವೇದ ಮದ್ದಲ್ಲಿ ನನಗೆ ಗುಣ ಮಾಡಿಸಿಕೊಟ್ಟಿದ್ದಾರೆ. ಅದು ಅವರಿಗೂ ಗೊತ್ತುಂಟು. ಅವರನ್ನು ನೋಡುವಾಗ ನನಗೆ ದೇವರನ್ನು ಕಂಡಾಗೆ ಆಗ್ತದೆ. ಅಂತ ಆ ಕಾಯಿಲೆ ಅಷ್ಟು ನಮಗೆ ನೋವನ್ನುಂಟು ಮಾಡಿದೆ. ಆದ್ದರಿಂದ ಇಲ್ಲಿ ಈ ಆಯುರ್ವೇದ ಮದ್ದು ಅಂತ ಹೇಳೋದು ನಮ್ಮ ಸಮಾಜಕ್ಕೆ, ಎಲ್ಲ ವರ್ಗದವರಕ್ಕೆ ಈ ಒಂದು ಫ್ಯಾಮಿಲಿಯಿಂದ ಉಪಯೋಗವಾಗಲಿ. ಹಾಗೆ ಗಣಪತಿ ಭಟ್ರು, ನಾರಾಯಣ ಭಟ್ರು ಅವರ ಮಗ ಕೂಡ ಡಾಕ್ಟ್ರುಗಳಿಗೆ ಏನೆಲ್ಲ ಡಾಕ್ಟ್ರುಗಳಿಗೆ ಸಹನೆ, ಸೌಮ್ಯತೆ ಎಲ್ಲ ಡಾಕ್ಟ್ರಲ್ಲಿ ಬೇಕು, ಅದೆಲ್ಲ ಗುಣಗಳು ಅವರ ಮಗನ ಹತ್ರ ಉಂಟು. ಆದ ಕಾರಣ ಇದನ್ನು ಮುಂದಿನ ದಿವಸಗಳಲ್ಲಿ ಈಗ ಇಲ್ಲಿ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ, ಅಂದರೆ ಮಹಾಲಿಂಗೇಶ್ವರ ದೇವರ ಇದು ಈಗ ಶುಭಾರಂಭಗೊಂಡಿದೆ. ಮಹಾಲಿಂಗೇಶ್ವರ ದೇವರ ಭಾವಚಿತ್ರವನ್ನು ಕೂಡ ಇವತ್ತು ನಾನು ಅಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೂಡ ಅವರಿಗೆ ತಂದು ಕೊಟ್ಟಿದ್ದೇನೆ. ಖಂಡಿತವಾಗಿ ಇವರು ಯಶಸ್ವಿಯಾಗುತ್ತಾರೆ. ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗುವಂಥ, ಎಲ್ಲರಿಗೂ ಕೂಡ ಮಾದರಿಯಾಗುವಂಥ ಮುಂದಿನ ವೈದ್ಯರಾಗುತ್ತಾರೆ. ಆದ ಕಾರಣ ಇವರಿಗೆ ಆ ಮಹಾಲಿಂಗೇಶ್ವರ ದೇವರು ಇವರ ಕುಟುಂಬಕ್ಕೆ, ಇಲ್ಲಿ ಬಂದವರಿಗೆ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಮಹಾಲಿಂಗೇಶ್ವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ನಾಶನಾಯ ತ್ರೈಲೋಕ್ಯನಾಥಾಯ ವಿಷ್ಣವೇ ಸ್ವಾಹ. ಇವತ್ತು ಮಹಾಲಿಂಗೇಶ್ವರನ ಕ್ಷೇತ್ರವಾದ ಪುತ್ತೂರಿನಲ್ಲಿ ಆದಿಧನ್ವಂತರಿ ದೇವಸ್ಥಾನ ರೂವಾರಿಯಾದ ಜಡ್ಡು ಗಣಪತಿ ಭಟ್ರ ಮಗ ಆತ್ರೇಯ ನಾರಾಯಣ ಅವರು ಇಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರಲ್ಲೊಂದು ವಿಶೇಷತೆ ಇದೆ. ಈಗ ಎಲ್ಲರೂ ನಾವು ಆಯುರ್ವೇದ ಕಲೀಲಿಕ್ಕೆ ಬರುವಾಗ MBBS ಸಿಗಲಿಲ್ಲ ಅಂತೇಳಿ ಆಯುರ್ವೇದಕ್ಕೆ ಬರೋದು. ಆದರೆ ಇವರದ್ದು ವಿಶೇಷತೆ ಅಂತ ಹೇಳಿದರೆ, ಇವರು ನೀಟಲ್ಲಿ 40ನೇ ರ್ಯಾಂಕ್ ತೆಗೆದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿನ ಸೀಟ್ ಸಿಕ್ಕಿ ಅದನ್ನು ಬಿಟ್ಟು ಆಯುರ್ವೇದವನ್ನೇ ಕಲಿಬೇಕು ಅಂತ ಆಯುರ್ವೇದದ ಪ್ರೀತಿಯಲ್ಲಿ, ಎಲ್ಲರೂ ಅದು ಬಿಟ್ಟು ಬೇಡ ಅಂತ ಹೇಳಿ ಬರುವುದಿಲ್ಲ, ಇವರು ಅದರ ಪ್ರೀತಿಯಲ್ಲಿ ಆಯುರ್ವೇದ ಕಲೀಲಿಕ್ಕೆ ಬಂದು ಅದನ್ನು ಯಶಸ್ವಿಯಾಗಿ ಉಡುಪಿ ಆಯುರ್ವೇದ ಕಾಲೇಜ್, ಒಂದು ದೇಶದ ಶ್ರೇಷ್ಠ ಆಯುರ್ವೇದ ಕಾಲೇಜು, ಫಸ್ಟ್ ಅಥವಾ ಸೆಕೆಂಡ್ ಆಯುರ್ವೇದ ಕಾಲೇಜ್ ಇದರಲ್ಲಿ, ಅಲ್ಲಿ ಕಲಿತು ಆಮೇಲೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ, ಒಂದು ಶ್ರೇಷ್ಠ ಯೂನಿವರ್ಸಿಟಿ ನಮ್ಮ ದೇಶದ್ದು, ಅಲ್ಲಿ ತನ್ನ ಸ್ನಾತಕೋತ್ತರ ಪದವಿಯನ್ನು ಪಡೆದು ಈಗ ಪುತ್ತೂರಿಗೆ ಬಂದು ಇಲ್ಲಿ ತಮ್ಮ ವ್ಯವಸಾಯವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಆದ್ದರಿಂದ ನಾನು ಹೇಳೋದು ಅಂತ ಹೇಳಿದರೆ, ನಮ್ಮ ಪುತ್ತೂರಿನ ಜನತೆ ಇದಕ್ಕೆ ಒಂದು ಭಾಗ್ಯ, ಇದೊಂದು ಪುತ್ತೂರಿನ ಜನತೆಯ ಭಾಗ್ಯ ಅಂತ ಹೇಳಬೇಕು. ಹಾಗಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ವೈದ್ಯರು ನಮ್ಮ ಊರಿಗೆ ಸಿಗ್ತಾರೆ, ಇಲ್ಲಿಯ ಊರಿಗೆ ಎಲ್ಲ ಸೇವೆ ಸಿಗ್ತದೆ. ಇಲ್ಲಾರು ಅವ್ರು ಬೇರೆ ಎಲ್ಲಿಯವರು ಮಾಡಿದರೆ ನಾವು ಅಲ್ಲಿಗೆ ಹೋಗಬೇಕಾಗ್ತದೆ ಕಲೀಲಿಕ್ಕೆ, ಅವರ ಹತ್ರ ಔಷಧಿ ತಗೊಳ್ಳಿಕ್ಕೆ. ಆದರೆ ಇಲ್ಲೇ ನಮ್ಮ ಊರಿನಲ್ಲೇ ಅವರು ಸಿಗುವ ಕಾರಣ ಇದು ಪುತ್ತೂರಿನ ಭಾಗ್ಯ. ಹಾಗಾಗಿ ಇವತ್ತು ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಮಹಾಲಿಂಗೇಶ್ವರ ಪ್ರತಿನಿಧಿಯಾಗಿ ಈಶ್ವರ ಭಟ್ರು ಬಂದು ಉದ್ಘಾಟಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ, ಅವರ ಕಾರ್ಯಕ್ಷೇತ್ರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿ ಎಲ್ಲರಿಗೂ ಊರಿಗೆ ಸುಖ ಸಂತೋಷವನ್ನು ನೀಡಲಿ ಅಂತ ಹೇಳಿ ನನ್ನ 2 ಮಾತನ್ನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಶುಭ ದಿನ ಅಂತ ಹೇಳ್ಬೋದು. ಡಾಕ್ಟರ್ ರವಿಶಂಕರ್ ಪೆರ್ವಾಜಿಯವರು ಹೇಳಿದ ಹಾಗೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಯಾಕಂದರೆ BHU ಅಂತ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ವಿದ್ಯಾಭ್ಯಾಸ ಕಲಿಯುವಂತ ಹೇಳಿದ್ರೆ ದೊಡ್ಡ ಸಂಗತಿ ಅದು. ಅಲ್ಲಿ ಸೀಟು ಸಿಗೋದೇ ವಿಶೇಷ. ಅಲ್ಲಿ ಕಲಿತು ನಮ್ಮ ಊರಲ್ಲಿ ಅವರೇನು ಕಲ್ತಿದ್ದಾರೆ ಅದನ್ನು ಸಮಾಜಕ್ಕೆ ಕೊಡುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಹಿ ಜ್ಞಾನೇ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ತಾರೆ. ಅಂದರೆ ಜ್ಞಾನ ಇಲ್ಲದೆ ಯಾವುದು ಅದರಷ್ಟು ಶ್ರೇಷ್ಠ ಯಾವುದೂ ಇಲ್ಲ ಅಂತ ಒಂದು ವಿಶೇಷವಾದ ಜ್ಞಾನವನ್ನು ಅದು ಎಲ್ಲ ಕಡೆ ಸಿಗುವುದಿಲ್ಲ. ಹೇಳ್ತಾರೆ ಕಲಿ, ಆಮೇಲೆ ಪರಿಶ್ರಮ ಪಡು, ಆಮೇಲೆ ಪ್ರಕಾಶಿಸು ಅಂತೇಳಿ. ಅವರು ಕಲ್ತಿದ್ದಾರೆ, ಪರಿಶ್ರಮ ಪಟ್ಟಿದ್ದಾರೆ, ಇನ್ನೂ ಸಹ. ಯಾಕಂದರೆ ಯಾವುದೇ ಉದ್ಯೋಗ ಅದು ಸುಲಭ ಇಲ್ಲ, ಪರಿಶ್ರಮ ಬರಬೇಕು. ಸೊ ಆ ಎಲ್ಲ ಗುಣಗಳು ಅವರ ಹತ್ರದಲ್ಲಿ ಪರಿಶ್ರಮ ಪಡ್ತಾರೆ. ಆ ಮೂಲಕ ನಮ್ಮ ಪುತ್ತೂರು ಪ್ರಕಾಶಮಾನವಾಗಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ಇವತ್ತೇನು ಜ್ಯೋತಿ ಬೆಳಗಿದೆಯೋ ಅಥವಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೋ ಅಥವಾ ದೀಪ ಹೇಗೆ ಉಳಿತಿದೆಯೋ ಅದೇ ರೀತಿ ಇವರ ವೃತ್ತಿ, ವೈದ್ಯಕೀಯ ವೃತ್ತಿ ಈ ಸಮಾಜದಲ್ಲಿ ಉನ್ನತವಾದಂತಹ ಆಗಿ ಕಂಡು ಬರಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಇವತ್ತಿನ ಈ ಶುಭ ದಿವಸದ ಶುಭ ಮುಹೂರ್ತದಲ್ಲಿ
ಜಡ್ಡು ಗಣಪತಿ ಭಟ್ರ ದಂಪತಿಗಳ ಸುಪುತ್ರ ಆತ್ರೇಯ ನಾರಾಯಣ ದಂಪತಿಗಳು ಈ ದಿವಸ ಈ ಒಂದು ಆಯುರ್ವೇದ ಚಿಕಿತ್ಸಾಲಯವನ್ನು ಆರಂಭ ಮಾಡುವ ಶುಭ ಸಂದರ್ಭದಲ್ಲಿ ಮಾಡಿದಂತಹ ಮಹಾಗಣಪತಿ ಹೋಮ ಹಾಗೆ ಎಲ್ಲರಿಂದು ಸೇರಿ ಒಂದು ಜ್ಯೋತಿ ಬೆಳಗಿಸಿ ಈ ಶುಭಾರಂಭವನ್ನು ಮಾಡಿದ್ದೇವೆ. ಮುಂದೆ ಇವರು ಈ ಚಿಕಿತ್ಸಾಲಯದಲ್ಲಿ ಮಾಡುವಂತಹ ಎಲ್ಲ ರೀತಿಯ ಚಿಕಿತ್ಸೆಗಳು ಕೂಡ ಫಲಪ್ರದವಾಗಬೇಕು. ಹಾಗೆ ಇಲ್ಲಿ ಬಂದು ಚಿಕಿತ್ಸೆ ಪಡೆದಂತಹ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ದೀರ್ಘಾಯುಷ್ಯವನ್ನು ಪ್ರಾಪ್ತಿ ಮಾಡಿಕೊಟ್ಟು ಇವರಿಗೆ ಈ ಚಿಕಿತ್ಸಾಲಯದಲ್ಲಿ ಮಾಡಲಿಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಒದಗಿಸಿಕೊಟ್ಟು ಈ ಸಮಾಜಕ್ಕೆ ಅವರ ಸೇವೆಯನ್ನು ಸಮಾಜಕ್ಕೆ ಕೊಡುವಂತಾಗಲಿ. ಹಾಗೆ ಈ ಕ್ಷೇತ್ರದಲ್ಲಿ ಅವರಿಗೆ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಶ್ರೇಯಸ್ಸನ್ನು ಅನುಗ್ರಹಿಸಲಿ ಎಂಬುದಾಗಿ ಆ ಮಹಾಗಣಪತಿಯಲ್ಲೂ ನಮ್ಮ ಇವರ ಕುಲದೇವತೆಯಲ್ಲೂ ಹಾಗೂ ಆ ಧನ್ವಂತರಿ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಸೇರಿದ್ದೆಂಬುದಾಗಿ ನಾವು ಸಮಸ್ತರು ಮಾಡುವಂಥ ಪ್ರಾರ್ಥನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ